ತುಮಕೂರಿನ ಸೀರಾದಲ್ಲಿ ಜನಪ್ರಿಯ ಮಲ್ಟಿಪ್ಲೆಕ್ಸ್ ಐನಾಕ್ಸ್ ಪ್ರಾರಂಭವಾಗಿದೆ. ತುಮಕೂರು ಸೀರಾ ರಸ್ತೆಯಲ್ಲಿರುವ ಎಸ್ ಮಾಲ್ನಲ್ಲಿ ಐನಾಕ್ಸ್ ಇಂದು ತನ್ನ ಮೊದಲ ಅತಿ ದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಮಲ್ಟಿಪ್ಲೆಕ್ಸ್ ಅನ್ನು ಪ್ರಾರಂಭಿಸಿದೆ. ಇದೀಗ ಉದ್ಘಾಟನೆಗೊಂಡಿರುವ ಐನಾಕ್ಸ್ 5 ಪರದೆಗಳು ಮತ್ತು 1069 ಆಸನಗಳನ್ನು ಹೊಂದಿದ್ದು, ತುಮಕೂರಿನ ಸಿನಿ ರಸಿಕರಿಗೆ ಎಸ್ ಮಾಲ್ನಲ್ಲಿರುವ ಹೊಸ ಇನ್ಸೈನಿಯಾ ಅಲ್ಟ್ರಾ ಪ್ರೀಮಿಯಂ ಚಲನಚಿತ್ರ ವೀಕ್ಷಣೆಯ ಅನುಭವವನ್ನು ನೀಡುತ್ತದೆ. ತಡೆರಹಿತ ಚೆಕ್ ಇನ್ಗಳು ಮತ್ತು ಆಹಾರ ಆರ್ಡರ್ಗಳಿಂದ ಹಿಡಿದು ಪ್ರತಿ ಸಭಾಂಗಣದಲ್ಲಿ ಚೂಪಾದ ಪ್ರೊಜೆಕ್ಷನ್ ಮತ್ತು ಅಸಾಧಾರಣ ಡಾಲ್ಬಿ ಅಟ್ಮಾಸ್ ಸರೌಂಡ್ ಸೌಂಡ್ಗಳೊಂದಿಗೆ ಆರಂಭದಾಯಕ ಒರಗುವ ಆಸನದವರೆಗೆ ಅತಿಥಿಗಳು ಎಸ್ ಮಾಲ್ನಲ್ಲಿರುವ ಐನಾಕ್ಸ್ನಲ್ಲಿ ಅದ್ಭುತವಾದ ಅನುಭವವನ್ನು ಪಡೆಯುತ್ತಾರೆ. ಸಿನಿಮಾ ಪ್ರೇಕ್ಷಕರಿಗೆ ಅತ್ಯುತ್ತಮ ದರ್ಜೆಯ ಸಿನಿಮಾ ಆತಿಥ್ಯವನ್ನು ನೀಡಲಾಗುತ್ತದೆ. ರುಚಿಕರವಾದ ಆಹಾರ ಮತ್ತು ಪಾನೀಯ ಆಯ್ಕೆಗಳ ಆಕರ್ಷಣೀಯ ಆಯ್ಕೆಗಳು ಐನಾಕ್ಸ್ನಲ್ಲಿ ಪ್ರೇಕ್ಷಕರಿಗೆ ಲಭ್ಯವಿದೆ. ಕರ್ನಾಟಕದ ಹಲವು ನಗರಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಿವೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳು ಸಿನಿಮಾ ಪ್ರದರ್ಶನದಲ್ಲಿ ನಿರತವಾಗಿದೆ. ಮಲ್ಟಿಪ್ಲೆಕ್ಸ್ಗಳ ಹಾವಳಿಯಿಂದಾಗಿ ರಾಜ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಒಂದೊಂದಾಗಿ ಬಾಗಿಲು ಹಾಕುತ್ತಿದೆ ಎಂಬ ದೂರು ಮೊದಲಿನಿಂದಲೂ ಇದೆ. ಜೊತೆಗೆ ಮಲ್ಟಿಪ್ಲೆಕ್ಸ್ಗಳು ಪರಭಾಷೆ ಸಿನಿಮಾಗಳಿಗಷ್ಟೇ ಆದ್ಯತೆ ನೀಡುತ್ತದೆ. ಕನ್ನಡ ಸಿನಿಮಾದ ಬಗ್ಗೆ ತಾತ್ಸಾರ ಭಾವ ಹೊಂದಿದೆ ಎಂಬ ದೂರುಗಳು ಸಹ ಇದೆ.